ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಪ್ರಾಯೋಜಕರಾಗಿ ಬಿಡಿಜೆ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ: ಮುಖ್ಯಮಂತ್ರಿ ಪ್ರಧಾನಿಗಳ ಅಧಿಕಾರ ಕಸಿಯುವ ಕಾಯ್ದೆ, ಬಂಧಿತರಾಗುವ ಪಿಎಂ ಸಿಎಂ ವಚಾ ಮಸೂದೆ ಮಂಡನೆ, ಕೇಂದ್ರದ ಮಸೂದೆ ಸಂವಿಧಾನ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ ಎಂದ ವಿಪಕ್ಷಗಳ ಆರೋಪ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬಂಧನಕ್ಕೆ ಒಳಗಾಗಿ 30 ದಿನ ಜೈಲಿನಲ್ಲಿದ್ದರೆ ಪ್ರಧಾನಿ, ಮುಖ್ಯಮಂತ್ರಿ ಹಾಗೂ ಸಚಿವರನ್ನ ಪದಚ್ಯುತಗೊಳಿಸುವುದಕ್ಕೆ ಅನುವು ಮಾಡಿಕೊಡುವ ಸಂವಿಧಾನ ತಿದ್ದುಪಡಿಯ 3 ಮಸೂದೆಗಳ ಮಂಡನೆಯ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಸರ್ಕಾರದ ಪ್ರಸ್ತಾವಕ್ಕೆ ಒಕ್ಕೊರಲಿನಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದ ಇಂಡಿಯಾ ಕೂಟದ ಸಂಸದರು ಸದನದಲ್ಲಿ ಗದ್ದಲ ಎಬ್ಬಿಸಿದರು. ಟಿಎಂಸಿಯ ಸಂಸದರು ಮಸೂದೆಗಳ ಪ್ರತಿಗಳನ್ನು ಹರಿದು ಗೃಹ ಸಚಿವರತ್ತ ಎಸೆದರು. ಬಿಜೆಪಿ ಹಾಗೂ ಟಿಎಂಸಿ ಸದಸ್ಯರು ಸಂಘರ್ಷಕ್ಕೆ ಅಣಿಯಾದರು. ಸದನದಲ್ಲಿ ನಾಟಕೀಯ ವಿದ್ಯಮಾನಗಳು ಘಟಿಸಿದವು. ಸಂವಿಧಾನ ಮಸೂದೆ 2025, ಕೇಂದ್ರಾಡಳಿತ ಪ್ರದೇಶ ಸರ್ಕಾರಗಳ ಮಸೂದೆ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನೆ ಮಸೂದೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಮಂಡಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷಗಳ ಸದಸ್ಯರು ಸರ್ಕಾರವು ತರಾತುರಿಯಿಂದ ಸಂವಿಧಾನ ವಿರೋಧಿ ಮಸೂದೆ ಮಂಡಿಸಿದೆ ಎಂದು ಜರೆದರು. ವಿಪಕ್ಷಗಳ ಆರೋಪವನ್ನ ಶಾ ತಳ್ಳಿ ಹಾಕಿದ್ರು. ಈ ಮಸೂದೆಗಳನ್ನು ಪರಿಶೀಲನೆಗೆ ಸಂಸತ್ತಿನ ಜಂಟಿ ಸಮಿತಿಗೆ ಒಪ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಜೆಪಿಸಿಯಲ್ಲಿ ಲೋಕಸಭೆಯ 21 ಸದಸ್ಯರು ಹಾಗೂ ರಾಜ್ಯಸಭೆಯ 10 ಸದಸ್ಯರು ಇರಲಿದ್ದಾರೆ. ಮುಂದಿನ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ತನ್ನ ವರದಿ ಸಲ್ಲಿಸಲಿದೆ ಎಂದು ಶಾ ಹೇಳಿದರು. ಸದಸ್ಯರ ಹೆಸರುಗಳನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಶೀಘ್ರ ಅಂತಿಮಗೊಳಿಸಲಿದ್ದಾರೆ. ಸಂಸತ್ತಿನ ಚಳಿಗಾಲದ ಅಧಿವೇಶನ ನವೆಂಬರ್ 3ನೇ ವಾರದಲ್ಲಿ ನಡೆಯುವ ಸಂಭವವೂ ಇದೆ. ಮಸೂದೆಯನ್ನ ಕಟು ಪದಗಳಲ್ಲಿ ವಿರೋಧಿಸಿದ ಕಾಂಗ್ರೆಸ್ನ ಕೆಸಿ ವೇಣುಗೋಪಾಲ್ ಗುಜರಾತ್ನ ಗೃಹ ಸಚಿವರಾಗಿದ್ದ ಅಮಿತ್ ಶಾ ಬಂಧನಕ್ಕೆ ಒಳಗಾಗಿದ್ರು. ಅವರಿಗೆ ಈ ಮಸೂದೆ ತರಲು ಯಾವ ನೈತಿಕ ಹಕ್ಕು ಇದೆ ಎಂದು ಪ್ರಶ್ನಿಸಿದ್ರು. ಕೂಡಲೇ ಕೋಪದಿಂದ ಎದ್ದು ನಿಂತು ಪ್ರತಿಕ್ರಿಯಿಸಿದ ಶಾ, ಬಂಧನಕ್ಕೆ ಮುನ್ನವೇ ನೈತಿಕ ಆಧಾರದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದೇನೆ. ಬಿಡುಗಡೆಯಾದ ನಂತರ ಸಂಪುಟಕ್ಕೆ ಸೇರಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ರು. ಭ್ರಷ್ಟ ರಾಜಕಾರಣಿಗಳು ಅಧಿಕಾರದಲ್ಲಿ ಮುಂದುವರಿಯುವುದನ್ನು ಯಾರೂ ಬಯಸುವುದಿಲ್ಲ. ಆದರೆ ಕಾನೂನಿನ ಪ್ರಕ್ರಿಯೆಗಳನ್ನು ಸರಿಯಾಗಿ ಪಾಲಿಸದೆ ಯಾವುದೇ ವ್ಯಕ್ತಿಯ ವಿರುದ್ಧ ಕ್ರಮ ಜರುಗಿಸುವುದನ್ನು ಯಾರೂ ಬೆಂಬಲಿಸಬಾರದು. ಈ ಮಸೂದೆಗಳು ಕಾನೂನಿನ ರೂಪದಲ್ಲಿ ಜಾರಿಗೆ ಬಂದಲ್ಲಿ ರಾಜಕೀಯವಾಗಿ ವಿರೋಧಿಸುವ ಪಕ್ಷಗಳನ್ನು ಹಾಗೂ ಆ ಪಕ್ಷಗಳ ಸಚಿವರನ್ನ ಕಿರುಕುಳಕ್ಕೆ ಗುರಿಪಡಿಸಲು ಕೇಂದ್ರ ಸರ್ಕಾರಕ್ಕೆ ಒಂದು ಅಸ್ತ್ರವಾಗಿ ಒದಗಿ ಬರಲಿದೆ. ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯ ಸೇರಿದಂತೆ ಕೇಂದ್ರದ ವಿವಿಧ ತನಿಖಾ ಸಂಸ್ಥೆಗಳನ್ನು ಬಿಜೆಪಿಯನ್ನ ರಾಜಕೀಯವಾಗಿ ವಿರೋಧಿಸುವ ಪಕ್ಷಗಳ ನಾಯಕರಿಗೆ ಕಿರುಕುಳ ನೀಡಲು ಈಗ ಬಳಕೆ ಮಾಡಲಾಗುತ್ತಿದೆ. ಈಗಿರುವ ಕಾನೂನುಗಳು ಹಾಗೂ ಅವುಗಳ ಅಡಿಯಲ್ಲಿ ವಿವರಿಸುವ ಪ್ರಕ್ರಿಯೆಗಳು ಈ ರಾಜಕೀಯ ನಾಯಕರಿಗೆ ಒಂದಿಷ್ಟು ರಕ್ಷಣೆಗಳನ್ನು ಒದಗಿಸಿವೆ. ಆದರೆ ಪ್ರಸ್ತಾವಿತ ಕಾನೂನುಗಳು ಎಲ್ಲ ಬಗೆಯ ರಕ್ಷಣೆಗಳನ್ನು ಇಲ್ಲವಾಗಿಸುತ್ತಿವೆ. ಕೇಂದ್ರ ಸರ್ಕಾರದ ಮನಸೋ ಇಚ್ಛೆ ನಡಿಗಳು ಹಾಗೂ ದ್ವೇಷದ ಕ್ರಮಗಳಿಂದ ರಕ್ಷಣೆ ಇಲ್ಲದಂತಾಗ್ತಿದೆ. ಈ ಕಾನೂನುಗಳು ಸಂವಿಧಾನದ 356ನೇ ವಿಧಿಯ ಹೊಸ ರೂಪದಂತೆ ಆಗಲಿವೆ. ಈ ಕಾನೂನುಗಳನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳನ್ನು ಅಸ್ಥಿರಗೊಳಿಸಲು ಸಾಧ್ಯವಾಗುತ್ತದೆ. ಈ ಕಾನೂನುಗಳು ಸಂಸದೀಯ ಪ್ರಜಾತಂತ್ರದ ಅಗತ್ಯ ನಿಯಮಗಳಿಗೆ ಅನುಗುಣವಾಗಿ ಇಲ್ಲ. ಅಲ್ಲದೆ ಇವು ಸಾಂವಿಧಾನಿಕ ಒಕ್ಕೂಟ ವ್ಯವಸ್ಥೆಗೆ ಪೆಟ್ಟು ಕೊಡುವಂತೆ ಇವೆ. ಸಂವಿಧಾನದ ವಿವಿಧ ಅಂಗಗಳ ಅಧಿಕಾರ ವ್ಯಾಪ್ತಿಗೆ ಈ ಕಾನೂನುಗಳು ಸವಾಲೊಡ್ಡುವಂತೆ ಇವೆ. ಚುನಾಯಿತ ಸರ್ಕಾರವನ್ನ ವಜಾಗೊಳಿಸಲು ಕಾರ್ಯಾಂಗದ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಡುತ್ತವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ನವದೆಹಲಿ. ಇವತ್ತಿನ ಸುದ್ದಿಗೊಂದು ಗುದ್ದುವಿನಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಧಾನಿ, ಸಿಎಂ, ಸಚಿವರ ಪದಚ್ಯುತಿಗೊಳಿಸುವ ಮಸೂದೆ ಮಂಡನೆ ಆಗ್ತಿದ್ದಂತೆ ಲೋಕಸಭೆಯಲ್ಲಿ ಕೋಲಾಹಲ, ಗದ್ದಲವೇ ಸೃಷ್ಟಿಯಾಗಿತ್ತು. ವಿರೋಧ ಪಕ್ಷಗಳು ಈ ಕಾಯ್ದೆಯನ್ನ ಬಲವಾಗಿ ವಿರೋಧಿಸಲು ಕಾರಣ ಏನು? ನೋಡಿ, ಇದೊಂದು ಐತಿಹಾಸಿಕವಾದ ಒಂದು ಮಸೂದೆ. ಈ ದೇಶದಲ್ಲಿ
ಈ ರೀತಿಯ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ತರ್ತದೆ ಎನ್ನುವುದನ್ನು ಆಲೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲದಂಥ ಸಂದರ್ಭದಲ್ಲಿ ಈಗಿನ NDA ಸರ್ಕಾರ ಅಂತಹ ಒಂದು ಮಸೂದೆಯನ್ನು ಮಂಡಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆ ಮಸೂದೆಯನ್ನು ಮಂಡಿಸಿದ್ದಾರೆ. ಆ ಮಸೂದೆಯನ್ನು ಪರಾಮರ್ಶೆಗೆ ಜಂಟಿ ಸಂಸದೀಯ ಸಮಿತಿ 20 ಮಂದಿ ಲೋಕಸಭಾ ಸದಸ್ಯರು 11 ಮಂದಿ ರಾಜ್ಯಸಭಾ ಸದಸ್ಯರು ಜಂಟಿ ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಅಂತ ಹೇಳ್ತೇವೆ, ಅದಕ್ಕೆ ಒಪ್ಪಿಸಲಾಗಿದೆ. ಅವರು ಅದನ್ನು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿ ಕಾನೂನು ಸಂಬಂಧಿತ ಸಲಹೆಗಳನ್ನು ಪಡೆದುಕೊಂಡು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಅದನ್ನು ಮಂಡಿಸ್ತಾರೆ. ಅದರ ನಂತರ ಅದು ಕಾನೂನಾಗಿ ರೂಪುಗೊಳ್ಳುತ್ತದೆ. ಈಗಲೇ ಆ ಮಸೂದೆಯನ್ನು ಮಂಡನೆ ಮಾಡಿದಂತಹ ಸಂದರ್ಭದಲ್ಲೇ ವಿರೋಧ ಪಕ್ಷಗಳು, ಮುಖ್ಯವಾಗಿ ಕಾಂಗ್ರೆಸ್, ಇದನ್ನು ವಿರೋಧಿಸಿದೆ. ಯಾಕಂತ ಹೇಳಿದರೆ ಇದು ಒಂದು ಆಡಳಿತ ಪಕ್ಷಗಳು ವಿಪಕ್ಷಗಳನ್ನ ಹತೋಟಿಯಲ್ಲಿ ಇಡಲು ಮತ್ತು ವಿಪಕ್ಷಗಳ ಆಡಳಿತವಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ರೂಪಿಸಲಾಗಿರುವ ಕಾನೂನು ಅಂತ ಹೇಳಿ ಅವರ ಆರೋಪ. ಕೇಂದ್ರ ಸರ್ಕಾರವು ತನ್ನ ಅಧೀನದಲ್ಲಿರುವಂತಹ CBI ಇರ್ಬೋದು, ED ಇರ್ಬೋದು, ಮೊದಲಾದ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ವಿವಿಧ ಕೇಸುಗಳನ್ನು ಹಾಕಿ ಅವರನ್ನು ಜೈಲಿಗೆ ಅಟ್ಟಿ ತದನಂತರ ಅವರನ್ನು ವಜಾಗೊಳಿಸುವಂತ ಪ್ರಕ್ರಿಯೆಯನ್ನು ಮಾಡ್ತಾರೆ ಅಂತ ಒಂದು ಭೀತಿ ಇದೆ ಎನ್ನುವುದು ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ವಾಸ್ತವವಾಗಿ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾಗಿ ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ರಾಜಕಾರಣಿಗಳು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡದೆ ಜೈಲಲ್ಲಿ ಕೂತೇ ನಾನು ರಾಜ್ಯಭಾರ ಮಾಡ್ತೇನೆ ಅಂತ ಹೇಳಿ ದಿಮಾಕು ತೋರಿಸಿದಂಥ ಉದಾಹರಣೆ ಇದೆ. ಉದಾಹರಣೆಗೆ ಅರವಿಂದ ಕೇಜ್ರಿವಾಲ್. ಅದೇ ರೀತಿ ಜಾರ್ಖಂಡ್ ನಲ್ಲಿ CM ಆಗಿದ್ದವರು ರಾಜೀನಾಮೆ ನೀಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಅದು ಸಹ ಕೇಂದ್ರ ತನಿಖಾ ಸಂಸ್ಥೆ ಅವರನ್ನು ನೇರವಾಗಿ ಹಿಡಿದು ಅರೆಸ್ಟ್ ಮಾಡಿ ವಶಕ್ಕೆ ತೆಗೆದುಕೊಂಡು ರಾಜ್ಯಪಾಲರಿಗೆ ಕರ್ಕೊಂಡು ಹೋಗಿ, ಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ಅವರ ಹತ್ರ ಬಲಾತ್ಕಾರವಾಗಿ ರಾಜೀನಾಮೆ ಕೊಡಿಸಿ ಅದರ ನಂತರ ವಶಕ್ಕೆ ಕಸ್ಟಡಿ ಮಾಡ್ಕೊಂಡದ್ದು. ಯಾಕಂತ ಹೇಳಿದ್ರೆ ಒಂದು ಮುಖ್ಯಮಂತ್ರಿ ಪದವಿ, ಪ್ರಧಾನಮಂತ್ರಿ ಪದವಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಇದೆಲ್ಲ ಪದವಿಗಳು ಸಾಂವಿಧಾನಿಕವಾದ ಪದಗಳು, ಆ ಹುದ್ದೆಗಳು. ಆ ಹುದ್ದೆಗಳಿಗೆ ಒಂದು ಸಾಂವಿಧಾನಿಕ ರಕ್ಷಣೆ ಇದೆ. ಆ ರಕ್ಷಣೆ ಇರುವುದರಿಂದ ಅವರನ್ನು ಬಂಧಿಸುವಂತ ಸಾಧ್ಯತೆಗಳು ಕಡಿಮೆ, ಬಂಧಿಸಲೇಬಾರದು. ಅದರಿಂದಾಗಿ ಅಂತ ಸಂದರ್ಭದಲ್ಲಿ ಅವರನ್ನು ರಾಜೀನಾಮೆ ಕೊಡುವಂತೆ ಒತ್ತಡ ಹೇರುವುದು, ಅವರು ರಾಜೀನಾಮೆ ಕೊಟ್ಟ ಮೇಲೆ ಬಂಧಿಸುವುದು ಅಂತ. ಈಗ ಇಲ್ಲಿ ಬಂಧನ ಅನಿವಾರ್ಯತೆ ಏನಿದೆ ಎನ್ನುವ ಪ್ರಶ್ನೆ ಮೂಡ್ತದೆ. ನಮ್ಮ ಈಗಿರುವಂತಹ BNS ಇರ್ಬೋದು, BNSS ಇರ್ಬೋದು, ಭಾರತೀಯ ಸಾಕ್ಷ್ಯ ಸಂಹಿತೆ ಇರ್ಬೋದು, ಈ ಹಿಂದೆ ಇದ್ದಂತಹ IPC ಇರ್ಬೋದು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇರ್ಬೋದು, ಇನ್ನೊಂದು ಎವಿಡೆನ್ಸ್ ಆಕ್ಟ್ ಇರ್ಬೋದು, ಇದರಲ್ಲಿ ಎಲ್ಲೂ ಸಹ ನಿಮ್ಮನ್ನು ಆರೋಪಿಯನ್ನು ಬಂಧಿಸಬೇಕು ಅಂತ ಇಲ್ಲೂ ಹೇಳ್ತಾ ಇಲ್ಲ. ಆದರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಈಗಲೂ ಸಹ ಭಾರತೀಯ ಸಾಕ್ಷ್ಯ ಸಂಹಿತೆ ಅಡಿಯಲ್ಲಿ ನಿಮಗೆ ಮೆಟೀರಿಯಲ್ ಎವಿಡೆನ್ಸ್ ಅಗತ್ಯ ಇದ್ದಲ್ಲಿ ಮಾತ್ರ ಆರೋಪಿಯನ್ನು ಬಂಧಿಸಬೇಕು ಅಂತ ಹೇಳ್ತದೆ. ಯಾಕಂದ್ರೆ ಮೆಟೀರಿಯಲ್ ಎವಿಡೆನ್ಸ್ ಅಂತ ಹೇಳಿದ್ರೆ ಯಾವುದಾದ್ರು ಸೊತ್ತು ಎವಿಡೆನ್ಸ್, ಅದರ ಅನ್ನು ಸೀಸ್ ಮಾಡಬೇಕಿದ್ರೆ ನೀವು ಆರೋಪಿಯನ್ನು ಬಂಧಿಸಬೇಕು. ಆರೋಪಿ ತೋರಿಸಿಕೊಟ್ಟದನ್ನು ನೀವು ರಿಕವರಿ ಮಾಡ್ಬೇಕಂತ ಇದೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಬಂಧಿಸ್ಬೇಕಂತ ಇಲ್ಲ. ಅವನ ಮೇಲೆ ಕೇಸ್ ಹಾಕ್ಬೋದು, ಅವನನ್ನು ನ್ಯಾಯಾಲಯಕ್ಕೆ ಹಾಜರಾಗುವಂತಲೂ ಹೇಳಬಹುದು, ಹೇಳದಿರ್ಬೋದು, ತನಿಖೆ ಮಾಡ್ಬೋದು. ತನಿಖೆ ಮಾಡಿ ತನಿಖೆಯಲ್ಲಿ ಆತನ ಮೇಲೆ ಏನು ಆರೋಪಗಳನ್ನು ಹೊರಿಸಿದ್ದಾರೆ ಅದು ದೃಢಪಟ್ಟರೆ ಅದರ ಮೇಲೆ ಚಾರ್ಜ್ ಶೀಟ್ ಮಾಡ್ಬೋದು. ಚಾರ್ಜ್ ಶೀಟ್ ಮಾಡಿದ ಕೋರ್ಟ್ ಅವನಿಗೆ ಸಮನ್ಸ್ ಕೊಡ್ತದೆ. ಆ ಸಮನ್ಸಿಗೆ ಅವನು ಕೋರ್ಟಿಗೆ ಹೋದ್ರೆ ಜಾಮೀನು ಪಡ್ಕೊಂಡು ಹೊರಗೆ ಬರ್ಬೋದು. ಈ ರೀತಿಯ ವ್ಯವಸ್ಥೆ ಇರುವಂತಹ ಕಾನೂನು ನಮ್ಮಲ್ಲಿ. ಅದರಿಂದಾಗಿ ಒಂದು ಹೊಸದಾಗಿ ಕಾನೂನು ರೂಪಣೆ ಮಾಡಿದಾಗ ಆ ಕಾನೂನಿನ ಲೋಪದೋಷಗಳೇನು,
ಅದು ಸದನದಲ್ಲಿ ಚರ್ಚೆ ಆಗಬೇಕು. ಹೌದು. ಹೊರತು ಅಂತ ಕಾನೂನನ್ನೇ ತರಬಾರ್ದು ಎನ್ನುವುದು ಹೇಳುವುದು ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೆ ಇರುವಂತ ಕಾನೂನುಗಳಲ್ಲಿ ಆಡಳಿತಾರೂಢ ಆಗಿರ್ಬೋದು, ಪ್ರತಿಪಕ್ಷಗಳಾಗಿರ್ಬೋದು, ರಾಜಕಾರಣಿಗಳಿಗೆ ಕೆಲವೊಂದು ವಿಶೇಷವಾದ ಸವಲತ್ತು ಇದೆ ಎನ್ನುವುದನ್ನು ಜನಸಾಮಾನ್ಯರು ಭಾವಿಸಿಕೊಂಡಿದ್ದಾರೆ. ಉಂಟಾ ಇಲ್ವಂತ ಗೊತ್ತಿಲ್ಲ. ಆದರೆ ಕೆಲವರಿಗೆ ಕಾನೂನಿನ ರಕ್ಷಣೆ ಇದೆ. ಕೆಲವು ವರ್ಷಗಳ ಹಿಂದೆ ಪಿ ವಿ ನರಸಿಂಹರಾಯರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದರು. ಲಕೋಬಾಯಿ ಪಾಠಕ್ ಅಂತ ಹೇಳಿ ಉಪ್ಪಿನಕಾಯಿ ದೊರೆ, ಉಪ್ಪಿನಕಾಯಿಗೂ ಒಬ್ಬ ದೊರೆ ಇದ್ದ ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತಿದ್ದೀರಿ. ಲಕೋಬಾಯಿ ಪಾಠಕ್ ಅಂತ ಹೇಳಿ ಅವರು ಒಂದು ಆರೋಪ ಮಾಡಿದ್ರು. ಯಾವುದೋ ಒಂದು ಉದ್ದೇಶಕ್ಕೆ ನಾನು ಪ್ರಧಾನಿ ನರಸಿಂಹರಾಯರಿಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಅಂತ ಹೇಳಿ ಆರೋಪ ಮಾಡಿದ್ರು. ಆ ಆರೋಪ ಮಾಡಿದ್ರು. ಅವರು ಕೋರ್ಟಲ್ಲಿ ಕೇಸು ಹಾಕಿದ್ರು. ಆ ಕೇಸು ಟ್ರಯಲ್ಗೆ ಬಂದಾಗ ಆರೋಪಿ ಯಾರು? ಈ ದೇಶದ ಪ್ರಧಾನಿ, ಸಾಂವಿಧಾನಿಕ ಹುದ್ದೆಯಲ್ಲಿರುವವರು. ಹೈಕೋರ್ಟ್ಗೆ ಹೋಗಿತ್ತು ಆ ಕೇಸೆಲ್ಲ. ಮತ್ತೆ ಹೈಕೋರ್ಟ್ ಹೇಳಿತ್ತು ಅವರು ಪ್ರೆಸೆಂಟ್ ಇದ್ದು ಅದನ್ನು ತನಿಖೆ ಮಾಡಿ ವಿಚಾರಣೆ ಮಾಡಬೇಕು ಅಂತ ಹೇಳಿ. ಆರೋಪವನ್ನು ನೀವು ಸಾರಾಸಗಟಾಗಿ ಕಿತ್ತೆಸಲಿಕ್ಕೆ ಆಗುವುದಿಲ್ಲ. ನೀವು ವಿಚಾರಣೆ ಮಾಡಿಯೇ ಅದನ್ನು ಸತ್ಯಾಸತ್ಯತೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ. ಒಬ್ಬ ದೇಶದ ಪ್ರಧಾನಿಯನ್ನು ಸಾಂವಿಧಾನಿಕ ಹುದ್ದೆಯಲ್ಲಿರುವವರನ್ನ ಒಂದು ಆರೋಪಿಯಾಗಿ ಕೋರ್ಟಿಗೆ ಕರೆಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಉದ್ಭವ ಆಯಿತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿತು. ಯಾವುದಾದ್ರೂ ಒಂದು ಜಾಗವನ್ನು ವಿಶೇಷ ನ್ಯಾಯಾಲಯ ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲಿ ಅದನ್ನು ವಿಚಾರಣೆ ಮಾಡಿದ್ದೇವೆ. ಆದ್ದರಿಂದ ದೆಹಲಿಯ ವಿಜ್ಞಾನ ಭವನದಲ್ಲಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಮ್ಯಾಜಿಸ್ಟ್ರೇಟ್ ಅಲ್ಲಿಗೆ ಬಂದು ಪ್ರಧಾನಿಯವರು ಅಲ್ಲಿಗೆ ಹೋಗಿ ಆ ಕೇಸಿನ ವಿಚಾರಣೆಯನ್ನು ಎದುರಿಸಿದ್ರು. ಅವರು ಆ ಕೇಸಿನ ವಿಚಾರಣೆ ಎದುರಿಸುವಾಗ ಅವರು ಪ್ರಧಾನಿಯಾಗಿಯೇ ವಿಚಾರಣೆ ಎದುರಿಸಿದ್ರು. ಅದು ವಿಶೇಷ. ನಿಮಗೆ ಅಲ್ಲಿ ಕಾನೂನಲ್ಲಿ ಅವಕಾಶ ಇದೆ, ನೈತಿಕತೆಯ ಪ್ರಶ್ನೆ ಇಲ್ಲ. ನೈತಿಕತೆಯ ಪ್ರಶ್ನೆ ಬಂದ್ರೆ ಅವರು ರಾಜೀನಾಮೆ ಕೊಟ್ಟು ವಿಚಾರಣೆ ನಡೆಸಬೇಕು. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ ವಿಚಾರಣೆಗೆ ಹಾಜರಾದದ್ದು. ಅದರಿಂದಾಗಿ ಅದು ಅವರವರ ನೈತಿಕತೆಯ ಪ್ರಶ್ನೆ, ಹೊರತು ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಇಲ್ಲಿ ಈ ಕಾನೂನನ್ನು ಜಾರಿಗೆ ತಂದದ್ದು ಯಾಕೆ, ತರುವ ಉದ್ದೇಶ ಏನಂತ ಹೇಳಿದ್ರೆ, ಯಾವುದೇ ಪ್ರಕರಣಗಳಲ್ಲಿ ಪ್ರಧಾನಿಯಿಂದ ಹಿಡಿದು ಪಂಚಾಯತ್ ಮೆಂಬರ್ನ ತನಕ ಯಾರೇ ಆಗಿದ್ದರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಳಗೊಂಡರೆ ಆತನನ್ನು ಬಂಧಿಸುವಂತಹ, ಆತನನ್ನು ಪ್ರಾಸಿಕ್ಯೂಟ್ ಮಾಡುವಂತಹ ಎಲ್ಲ ಅಧಿಕಾರವನ್ನು ಕೊಡುವಂತಹ ಒಂದು ಕಾನೂನು. ಅದು ಈಗ ಇರುವ ಸರ್ಕಾರಕ್ಕೆ ಮಾತ್ರ ಅನ್ವಯ ಆಗುವುದಿಲ್ಲ. ಇನ್ನು ಮುಂದಕ್ಕೆ ಬರುವಂತ ಎಲ್ಲಾ ಸರ್ಕಾರಗಳಿಗೂ ಅನ್ವಯ ಆಗ್ತದೆ. ಮತ್ತೆ ಅದಕ್ಕೆ ಬೊಬ್ಬೆ ಯಾಕೆ? ಈಗ ಪ್ರಧಾನಿಯನ್ನು ಹೊರತುಪಡಿಸಿದ್ರು, ಬಿಜೆಪಿಯವ್ರನ್ನು ಹೊರತುಪಡಿಸಿದ್ರು ಅಂತಲೇ ಮಾತ್ರ ಇದ್ರೆ ಕಾಂಗ್ರೆಸ್ನವರು ಬೊಬ್ಬೆ ಹೊಡಿಬೇಕು. ಈಗ ಪ್ರಧಾನಿಯನ್ನು ಸೇರಿಸಿದಾರಲ್ಲ, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗೂ ಅದೇ ಕಾನೂನು ಲಘು ಆಗ್ತದೆ, ಪ್ರಧಾನಿಗೂ ಅದೇ ಕಾನೂನು ಲಘು ಆಗ್ತದೆ. ಅದರಿಂದಾಗಿ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರಿಗೆ ಆ ಕಾನೂನುಗಳು ಲಘು ಆಗ್ತದೆ. ಅದರಿಂದಾಗಿ ಅದಕ್ಕೆ ಪ್ರತಿಭಟನೆ ಯಾಕೆ, ಅದನ್ನು ವಿರೋಧಿಸುವುದು ಯಾಕೆ? ಯಾಕಂತ ಹೇಳಿದ್ರೆ ಅದರಲ್ಲೂ ಒಂದು ಗೂಢ ಆಲೋಚನೆ ಇದೆ. ಈಗ ಪ್ರತಿಪಕ್ಷದಲ್ಲಿರುವವರು ಈಗಾಗಲೇ 10 ಹಲವು ಪ್ರಕರಣಗಳನ್ನು ಎದುರಿಸುತ್ತಿದ್ದಾರೆ. ಸೋನಿಯಾ ಗಾಂಧಿಯನ್ನು ಸೇರಿದಂತೆ, ರಾಹುಲ್ ಗಾಂಧಿಯನ್ನು ಸೇರಿದಂತೆ ಹಲವು ಮಂದಿ ಬೇಲಲ್ಲಿರುವಂತ ರಾಜಕಾರಣಿಗಳೇ ಈಗಿನ ಮೇನ್ ಸ್ಟ್ರೀಮ್ ರಾಜಕಾರಣದಲ್ಲಿ ಇರುವರು. ಎಲ್ಲರೂ ಬೇಲ್ ಮೇಲೆ ಇರೋದು. ನಾಳೆ ಆ ಕೇಸುಗಳು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅವರಿಗೆ ಶಿಕ್ಷೆ ಆಗಿ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನು ಅವರ ಸ್ಥಾನದಿಂದ ಪದಚ್ಯುತಗೊಳಿಸಲಿಕ್ಕೆ ಅವಕಾಶ ಕಲ್ಪಿಸುವಂತ ಮಸೂದೆ ಇದು. ಸೋನಿಯಾ ಗಾಂಧಿ ಅವರನ್ನು ಶಿಕ್ಷೆ ಆಯ್ತು ಅಂತ ಇಟ್ಟುಕೊಳ್ಳಿ, ಅದು ಯಂಗ್ ಇಂಡಿಯಾ ವಿಚಾರದಲ್ಲಿ ಅದ್ರಲ್ಲಿ ಶಿಕ್ಷೆ ಆಯ್ತು ಅಂತ ಇಟ್ಟುಕೊಳ್ಳಿ, ಅವರು ಜೈಲಿಗೆ ಹೋದ್ರು ಅಂತ ಇಟ್ಟುಕೊಳ್ಳಿ, ಅವರು
ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ, ಇಲ್ಲಾಂದ್ರೆ ಅವ್ರನ್ನ ಪದಚ್ಯುತಗೊಳಿಸಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಇದ್ದಾರೆ, ಒಂದು 4-5 ಪ್ರಕರಣಗಳಲ್ಲಿ ಜಾಮೀನಲ್ಲಿರುವುದು. ಮಲ್ಲಿಕಾರ್ಜುನ ಖರ್ಗೆ ಅವರು 4-5 ಪ್ರಕರಣಗಳಲ್ಲಿ ಜಾಮೀನಲ್ಲಿದ್ದಾರೆ. ಕೇಂದ್ರ ಕಾಂಗ್ರೆಸ್ನ ಹಲವು ನಾಯಕರುಗಳು ಜಾಮೀನಲ್ಲಿದ್ದಾರೆ. ಅದೇ ರೀತಿ ಬಿಜೆಪಿಯಲ್ಲೂ ಸಹ ಪ್ರಧಾನಿ, ಗೃಹ ಸಚಿವರು ಅನ್ನು ಹೊರತುಪಡಿಸಿದಂತೆ ಕೆಲವು ನಾಯಕರುಗಳ ಮೇಲೆ ಕ್ರಿಮಿನಲ್ ಕೇಸುಗಳಿವೆ. ಅವರು ಸಹ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅವರಿಗೆ ಶಿಕ್ಷೆ ಆಗುವಂಥ ಸಂದರ್ಭದಲ್ಲಿ ಶಿಕ್ಷೆ ಆಗಿ ಅವರು 30 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರೆ ಅವರನ್ನು ಪದಚ್ಯುತಗೊಳಿಸುವಂಥ ಕಾನೂನು. ಅವರು ರಾಜೀನಾಮೆ ಕೊಡಬೇಕಾದಿಲ್ಲ. ಈಗ ಅದು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡದೆ ಅವರನ್ನು ಪದಚ್ಯುತಗೊಳಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಈ ಕಾನೂನು ಬಂದು ಪದಚ್ಯುತಗೊಳಿಸಬಹುದು. ಅದಕ್ಕೆ ಬೇಕಾಗಿ ಆ ಕಾನೂನನ್ನು ತರುವುದು. ಈಗ ಒಂದು ವೇಳೆ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಅಂತ, ಈಗ ಕರ್ನಾಟಕ ಸರ್ಕಾರವನ್ನು ಇಟ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವುದು. ಸಿದ್ದರಾಮಯ್ಯನ ಮೇಲೆ ಮೂಢ ಹಗರಣದ ತೂಗುಗತಿ ನೇತಾಡ್ತಾ ಇದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಅಕ್ರಮ ಆಸ್ತಿ ಸಂಪಾದನೆಯ ಕೇಸುಗಳಿವೆ. ಆ ಕೇಸಿಗೆ ಸಂಬಂಧಪಟ್ಟಾಗಿ ಒಮ್ಮೆ ಅವರು ತಿಹಾರ್ ಜೈಲಿಗೆಲ್ಲ ಹೋಗಿ ಬಂದವರು. ಬೇರೆ ಬೇರೆ ಸಚಿವರ ಮೇಲೆ ಕ್ರಿಮಿನಲ್ ಆಪಾದನೆಗಳಿವೆ. ಆ ಪ್ರಕರಣಗಳಲ್ಲಿ ಅವರು ಜೈಲಿಗೆ ಹೋದ್ರೆ ರಾಜೀನಾಮೆ ಕೊಡ್ಬೇಕಂತ ಬೇಡ ಅಂತ ಹೇಳಿದ್ರೆ ರಾಜೀನಾಮೆ ನೀವು ಜೈಲಲ್ಲಿ ಇಟ್ಕೊಂಡು ಇಲ್ಲಿ ಅಧಿಕಾರ ಚಲಾಯಿಸಿ, ಅರವಿಂದ್ ಕೇಜ್ರಿವಾಲ್ ಚಲಾಯಿಸಿದ ರೀತಿಯಲ್ಲಿ ಚಲಾಯಿಸಿ ಅಂತ ಹೇಳಿದರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇರಬಾರ್ದು ಅಂತೇಳಿ ಕಾನೂನು ತಂದಿರೋದು. ಕಾಂಗ್ರೆಸ್ನವರ ವಿರೋಧ ಯಾಕಂತ ಹೇಳಿದರೆ ಇಂಥ ಕ್ರಿಮಿನಲ್ ಅಪರಾಧಗಳಲ್ಲಿ ಒಳಗೊಂಡಿರುವಂತಹ ವಿರೋಧ ಪಕ್ಷದ ನಾಯಕರುಗಳನ್ನು ಗುರಿಯಾಗಿಸಿಕೊಂಡು ಈ ಕಾನೂನು ತಂದಿದ್ದಾರೆ. ಅದು ಅವರ ಆರೋಪ. ಅದು ಆಡಳಿತ ಪಕ್ಷದ ಪ್ರಮುಖರಿಗೂ ಅದು ಅನ್ವಯ ಆಗುತ್ತೆ. ಪ್ರಧಾನಿಗೆ ಅನ್ವಯ ಆಗ್ತದಂತಾದ್ರೆ, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರಿಗೂ ಅನ್ವಯ ಆಗ್ತದಂತಾದ್ರೆ ಅದರಲ್ಲಿ ಭೇದ ಭಾವ ಇಲ್ಲ. ಆದ್ದರಿಂದ ಇದಕ್ಕೆ ಇವರು ವಿರೋಧಿಸುವುದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಇಡೀ ದೇಶದಲ್ಲಿ ಈಗ 75% ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಮತ್ತು ಬಿಜೆಪಿ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿದೆ. ಉಳಿದ 25% ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರುವುದು. ಆದ್ದರಿಂದಾಗಿ ಸಿಂಹಪಾಲು ಇರುವುದು ಬಿಜೆಪಿಯಲ್ಲೇ ಹೊರತು ಕಾಂಗ್ರೆಸ್ನಲ್ಲಿ ಅಲ್ಲ. ಎಫೆಕ್ಟ್ ಆಗುದಿದ್ರೆ ಬಿಜೆಪಿಯ ಅಧಿಕಾರದಲ್ಲಿ ಇರುವವರಿಗೆ ಎಫೆಕ್ಟ್ ಜಾಸ್ತಿ ಆಗಬಹುದು. ಆದ್ರೆ ತಮಾಷೆ ಏನಂತ ಹೇಳಿದ್ರೆ 25% ಎಲ್ಲಿ ಅಧಿಕಾರ ಅನುಭವಿಸ್ತಾ ಇದ್ದಾರ, ಅಂತ ಅಧಿಕಾರ ಅನುಭವಿಸುವುದರಲ್ಲಿ 90% ಜನರ ಮೇಲೆ ಕ್ರಿಮಿನಲ್ ಅಪರಾಧಗಳಿರುವುದು ಕಾಂಗ್ರೆಸ್ನಲ್ಲಿ. ಇದು ಸಮಸ್ಯೆ. ಯಾಕಂದ್ರೆ ಅವರ ಟಾಪ್ ಟು ಬಾಟಮ್ ಅಲ್ಲಿವರೆಗೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅವರು ಒಳಗೊಂಡಿದ್ದಾರೆ. ಅವರೆಲ್ಲ ಹೇಳ್ತಾರೆ ಇದೆಲ್ಲ ನಮ್ಮ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಹಾಕಲಾಗದಂತ ಕೇಸುಗಳು ಅಂತ. ಸರಿ, ಅದನ್ನು ಒಪ್ಪಿಕೊಂಡ್ರು ಸಹ ಅವರು ನ್ಯಾಯಾಲಯದಲ್ಲಿ ಅದನ್ನು ಫೇಸ್ ಮಾಡಿ ಸಾಕ್ಷ್ಯಾಧಾರಗಳನ್ನ ಇಲ್ಲದಿದ್ರೆ ಅವರು ಎಕ್ವಿಟ್ ಆಗಿ ಆಗ್ತಾರೆ, ಖುಲಾಸೆ ಆಗಿ ಆಗ್ತಾರೆ. ಅವರ ಮೇಲೆ ಯಾವುದೇ ಆರೋಪ ಸಾಬೀತಾಗಿಲ್ಲ ಅಂತೇಳಿ. ಮತ್ತೆ ಹೆದರಿಕೆ ಯಾಕೆ? ಇವರಿಗೆಲ್ಲರಿಗೂ ಹೆದರಿಕೆ ಇದೆ. ಯಾಕಂತ ಹೇಳಿದ್ರೆ ಬೆಂಕಿ ಇರದೆ ಹೊಗೆ ಆಡಲ್ಲ. ಒಂದು ಬೆಂಕಿ ಇದೆ, ಅದು ನಿಮಗೆ ತೋರಿಕೆ ಕಾಣ್ತಾ ಇಲ್ಲ ಅಷ್ಟೇ, ಆದ್ರೆ ಹೊಗೆ ಬರ್ತಾ ಇದೆ. ಅದು ಎಲ್ಲಿ ನಮ್ಮನ್ನು ಸುಡ್ತದೋ ಎನ್ನುವಂತಹ ಆತಂಕ ಅವರದ್ದು. 1860ರಲ್ಲಿ ಜಾರಿಗೆ ಬಂದಂತಹ IPC, CRPC, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ಕಳೆದ ವರ್ಷ ಈ ಸರ್ಕಾರ ನೇರವಾಗಿ ಕಸ್ತಬುಟ್ಟಿಗೆ ಸೇರಿತ್ತು. ಹೊಸ ಕಾನೂನನ್ನು ತಂದಿತ್ತು. BNS ಇರ್ಬೋದು, BNSS ಇರ್ಬೋದು, ಭಾರತೀಯ ನ್ಯಾಯ ಸಂಹಿತೆ ಇರ್ಬೋದು. ತಂದಾಗ ಯಾರಾದ್ರೂ ಅಬ್ಜೆಕ್ಷನ್ ಮಾಡಿದ್ರು. ಆರಂಭದಲ್ಲಿ ಅಬ್ಜೆಕ್ಷನ್ ಆಯ್ತು. ಈಗ ಏನಾಯ್ತು? ಆಗ ಹೇಳಿತ್ತು ಕೇಂದ್ರ ಸರ್ಕಾರ, ಹಿಂದಿನ ಕಾನೂನುಗಳು ಭಾರತೀಯ ದಂಡ ಸಂಹಿತೆ, ಆ ಕಾನೂನಿನ ಮೂಲ ಉದ್ದೇಶವೇ ನಿಮ್ಗೆ ಶಿಕ್ಷೆ ಕೊಡುವಂಥದ್ದು. ಯಾಕಂದ್ರೆ ಅದನ್ನು ಬ್ರಿಟಿಷರು ಭಾರತೀಯರಿಗಾಗಿ ಜಾರಿ ತಂದದ್ದು ಭಾರತೀಯರನ್ನು ಬಗ್ಗು ಬಡಿಲಿಕ್ಕೆ ಬೇಕಾಗಿ.
ಅದನ್ನು ನಾವು ಮಾರ್ಪಾಡು ಮಾಡಿದ್ದೇವೆ. ನಾವು ಎಲ್ಲಿ ನ್ಯಾಯವನ್ನು ಪ್ರತಿಪಾದಿಸುವಂಥ ಕಾನೂನನ್ನು ತಂದಿದ್ದೇವೆ ಅಂತೇಳಿ. ಈಗ ನಮಗೆ ಆ ಕಾನೂನಿನ ಅನುಭವಗಳಾಗ್ತಾ ಇದೆ, BNS ಕಾನೂನಿನ ಅನುಭವಗಳಾಗ್ತಾ ಇದೆ. ತಪ್ಪು ಮಾಡಿದವನಿಗೆ ಯಾವ ರೀತಿಯಲ್ಲಿ ಶಿಕ್ಷೆಗಳು ನ್ಯಾಯಬದ್ಧವಾಗಿ ಸಿಗ್ತದೆ ಎನ್ನುವುದರ ಅನುಭವಗಳಾಗ್ತಾ ಇದೆ. ಇಲ್ಲಾಂದ್ರೆ ಏನಿಲ್ಲ, ಅವ್ನು ತಪ್ಪು ಮಾಡಿದ್ರೆ ಇಲ್ವಾ, FIR ಆಯ್ತಾ, ಎತ್ತು ಒಳಗಾಕು. ಅವ ನ್ಯಾಯಾಲಯದಲ್ಲಿ ಬಡಿದಾಡಿ ಜಾಮೀನು ಪಡೆಯುವವರೆಗೆ ಪೊಲೀಸರಿಗೆ ಹೇಳಿದ್ದೇ ವೇದವಾಕ್ಯ. ಅವನಿಗೆ ಯಾವುದೇ ರೀತಿಯಲ್ಲಿ ರಿಲೀಫ್ ಇರಲಿಲ್ಲ. ಅದ ನಂತರ ಅವ ಅದರಲ್ಲಿ ಕೋರ್ಟಲ್ಲಿ ಟ್ರಯಲ್ ಆಗುವಾಗ ಅದರಲ್ಲಿ ಏನಾದರೂ ಸಾಕ್ಷ್ಯ ವಿಚಾರಣೆಗಳಲ್ಲಿದ್ದಾಗೆ ಅವ್ರು ರಿಲೀಸ್ ಆಗಿ ಬಂದವು. ಆದರೆ ಅಷ್ಟು ವರ್ಷ ನ್ಯಾಯಾಲಯದ ಅಲ್ದಾಡಿದ್ದು, ಜೈಲಲ್ಲಿ ಇರುವುದನ್ನು ಅದನ್ನು ತುಂಬಿಕೊಡುವವರು ಯಾರು? ಈಗಿನ ಕಾನೂನುಗಳಲ್ಲಿ ಆ ಅವಕಾಶಗಳಿಲ್ಲ. ಸರ್, ಸುದ್ದಿ ಮುಂದುವರಿಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುವಿಗೆ ಮತ್ತೊಮ್ಮೆ ಸ್ವಾಗತ. ಸರ್, ಇವಾಗ ಏನಂದ್ರೆ ಕೇಂದ್ರದ ಈ ಮಸೂದೆ ಸಂವಿಧಾನ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಆಗಿಲ್ಲವಂತ. ಸಂವಿಧಾನದಲ್ಲಿ ಒಕ್ಕೂಟ ವ್ಯವಸ್ಥೆ ಅಂತ ಇದೆ. ಯಾಕಂತ ಹೇಳಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರುವಂತಹ ಇಷ್ಟು ರಾಜ್ಯಗಳು ಒಂದು ಒಕ್ಕೂಟ ವ್ಯವಸ್ಥೆಯೊಳಗೆ ಬಂದಂಥದ್ದು. ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಗಳಿವೆ, ಕೆಲವೊಂದು ರಾಜ್ಯಗಳು, ಎಲ್ಲ ರಾಜ್ಯಗಳಿವೆ. ಕೇಂದ್ರಾಡಳಿತ ಪ್ರದೇಶಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಆಡಳಿತಾಧಿಕಾರಿ ಆಗಿರ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಆಡಳಿತಾಧಿಕಾರಿಗಳು. ಆ ಒಕ್ಕೂಟ ವ್ಯವಸ್ಥೆಯೊಳಗೆ ಇರುವಂತಹ ಎಲ್ಲ ರಾಜ್ಯಗಳು ಸಹ ಈ ಕಾಯ್ದೆಗೆ ಬದ್ಧ ಇರಲೇಬೇಕು. ಯಾಕಂತ ಹೇಳಿದ್ರೆ ಯಾವುದೇ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಕೆಟ್ಟ ಚಾಳಿ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು. ಜನರಿಗೆ ಸೇವೆ ಒದಗಿಸುವಂತಹ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಆದರೆ ಇಲ್ಲಿ ಈ ದೇಶದಲ್ಲಿ ಏನಾಗಿದೆ ಅಂತ ಕಳೆದ 75 ವರ್ಷಗಳಿಂದ ಆಡಳಿತ ನಡೆಸಿದಂಥ ರಾಜಕಾರಣಿಗಳೇ ವರ್ಷದಿಂದ ವರ್ಷಕ್ಕೆ ಅವರ ಆಸ್ತಿ ಪಾಸ್ತಿಗಳು ಬೆಳೆದದೇ ಹೋಯ್ತೇ ಹೊರತು ಜನಸಾಮಾನ್ಯರ ಆಸ್ತಿ ಪಾಸ್ತಿಗಳು ಬೆಳೆದಿಲ್ಲ. ಅದು ಏನಾಯ್ತು, ಅದು ಸಹಜವಾಗಿಯೇ ಸಂಶಯಕ್ಕೆ ಕಾರಣವಾಯಿತು.
ಒಬ್ಬರು ರಾಜ್ಯದಲ್ಲಿ ಶಾಸಕರಾಗಿದ್ದವರು, ಸಚಿವರಾಗಿದ್ದವರು, ಲೋಕಸಭೆಯಲ್ಲಿ ಸದಸ್ಯರಾಗಿದ್ದವರು, ಕೇಂದ್ರ ಸಚಿವರಾಗಿದ್ದವರು, ಈಗಲೂ ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡವರು. ಅವರ ಟೋಟಲ್ ಆಸ್ತಿ 5,000 ಕೋಟಿಗಿಂತಲೂ ಜಾಸ್ತಿ ಇದೆ ಅಂತ ಆಗುವಾಗ ಅವರು ಇಷ್ಟು ವರ್ಷದ ಅವರ ರಾಜಕೀಯ ಜೀವನದಲ್ಲಿ, ಒಂದು 50 ವರ್ಷದ ರಾಜಕೀಯ ಜೀವನದಲ್ಲಿ 50 ವರ್ಷದಲ್ಲೇ 5,000 ಕೋಟಿ ಮಾಡಿದ್ದಾರಂತಾದ್ರೆ ಒಂದು ವರ್ಷದಲ್ಲಿ ಅವರು 100 ಕೋಟಿ ಮಾಡಿದ್ರು ಅಂತಾಯ್ತು. ಒಂದು ವರ್ಷದಲ್ಲಿ ಒಂದು ತಿಂಗಳಲ್ಲಿ 10 ಕೋಟಿ ಮಾಡಿದ್ರು ಅಂತಾಯ್ತು. ಅವರಿಗೆ ಸಂಬಳ, ಭತ್ತೆ ಗಿತ್ತೆ ಎಲ್ಲ ಸೇರಿ ಬರುವುದೇ ಒಂದು 1.25 ಲಕ್ಷ ರೂಪಾಯಿ, 10 ಲಕ್ಷ ಹೇಗೆ ಮಾಡಿದ್ರು. ಹಾಗಾದ್ರೆ ಅವರು ಭ್ರಷ್ಟಾಚಾರ ಮಾಡಿದ್ದಾರಲ್ಲೂ ಅರ್ಥ ಆಯ್ತು. ಅಂಥವರು ಮತ್ತೂ ಅಧಿಕಾರದಲ್ಲಿ ಇರ್ತಾರಂತಾದ್ರೆ, ಮತ್ತಷ್ಟು ಅಧಿಕಾರಕ್ಕಾಗಿ ಹಾತೊರೀತಿದ್ದಾರಂತಂದ್ರೆ ಅದಕ್ಕೊಂದು ನಿಯಂತ್ರಣ ಬೇಡವಾ? ಇದು ಪ್ರಶ್ನೆ ಇರೋದು. ಸರ್, ಇವಾಗ ಚುನಾವಣೆ ಆಗುವ ಸಂದರ್ಭದಲ್ಲಿ ಅವರೇನು ಅವರ ಆಸ್ತಿ ಪಾಸ್ತಿ ಅದನ್ನೆಲ್ಲ ಕೊಡ್ತಾರಲ್ಲ, ಗೌರ್ಮೆಂಟಿಗೆ ಸಲ್ಲಿಸ್ತಾರಲ್ಲ, ಇಷ್ಟು ಇದೆ. ಹೌದು, ಕೊಡ್ತಾರೆ. ಅದನ್ನು ಹೇಗೆ ಸಂಪಾದನೆ ಮಾಡಿದಂತ ಕೊಡ್ತಾರ? ಅದನ್ನು ಹೇಗೆ ಸಂಪಾದನೆ ಮಾಡಿದ್ದಾನಂತ ಕೊಡ್ತಾರ? ಇಲ್ಲ, ಕೊಡುದಿಲ್ಲ. ಇಲ್ಲ. ಬಹುತೇಕ ರಾಜಕಾರಣಿಗಳು ಒಂದು ತೋಟ ತೆಗೆದಿರ್ತಾರೆ. ಯಾಕಂತ ಹೇಳಿದ್ರೆ ಅದು ನಮ್ಮ ಕೃಷಿ ಆದಾಯದಿಂದ ಬಂದಿದೆ. ಯಾಕಂದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಕೃಷಿಯಿಂದ ಬಂದ ಆದಾಯಕ್ಕೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ನೀವು ಬೇರೆ ಕಮರ್ಷಿಯಲ್ ಇದಕ್ಕೆ ಬಂದ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅದು ಲೆಕ್ಕ ಸಿಗುತ್ತೆ. ಇದಕ್ಕೆ ಲೆಕ್ಕ ಸಿಕ್ಕಲ್ಲ. ಅದಕ್ಕೊಂದು ತೋಟ ಮಾಡಿರ್ತಾರೆ. ನೀವು ನೋಡಿ, ಎಲ್ಲ ಬಹುತೇಕ ರಾಜಕಾರಣಿಗಳಿಗೆ ಒಂದು ಕೊಡಗಿನಲ್ಲಿ ಆಸ್ತಿ ಇದೆ, ಇಲ್ಲಾಂದ್ರೆ ಚಿಕ್ಕಮಗಳೂರಲ್ಲಿ ಆಸ್ತಿ ಇದೆ. ತೋಟಗಳನ್ನು ಇಟ್ಟು, ಅದು ಇಡೀ ತೋಟ ಅರ್ಧ ತೋಟ ಮಾಡಿ ಇಟ್ಟುಕೊಂಡಿರ್ತಾರೆ. ಅದು ಯಾಕಂತ ಹೇಳಿದ್ರೆ ಅದು ಸರ್ಕಾರದ ಕಾನೂನಿಗೆ ಮಣ್ಣೆ ರಚ್ಚುವಂತ ತಂತ್ರ. ಅದನ್ನು ತನಿಖೆ ಮಾಡಲಿಕ್ಕೆ ಯಾವ ಅಧಿಕಾರಿಯೂ ಹೋಗುದಿಲ್ಲ. ಒಂದು ವೇಳೆ ಓದಂತ ಇಟ್ಟುಕೊಂಡ್ರೆ ಮರುದಿವಸ ಅವರು ಆ ಸೀಟಲ್ಲಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರಿಗಳ ವರ್ಗಾವಣೆ ಇಂಥದ್ದೆಲ್ಲ ಅವರ DPR ಅಡಿಯಲ್ಲಿ ಇರುವುದರಿಂದ ಇಮಿಡಿಯೇಟ್ DPRಗೆ ಸೂಚನೆ ಕೊಡ್ತಾರೆ. ಅಧಿಕಾರಿ ಗಂಟು ಮುಟ್ಟಿ ಕಟ್ಟಿಕೊಂಡು ಬೇರೆ ಕಡೆಗೆ ಹೋಗ್ಬೇಕಾಗ್ತದೆ. ಈ ರೀತಿಯ ವ್ಯವಸ್ಥೆ ಇರುವುದರಿಂದ ಅವರು ಆ ರೀತಿಯಾಗಿ ಆಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಅವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಅಫಿದಾವತ್ ಏನಿದೆ ಅದರಲ್ಲಿ ಅವ್ರು ಲೆಕ್ಕ ಕೊಡ್ತಾರೆ, ಸರಿಯಾಗಿ ಇಟ್ಕೊಳ್ಳಿ ನೀವು. ಆದ್ರೆ ಅದರ ಮೂಲ ಯಾವುದು ಅಂತ ಸುಪ್ರೀಂ ಕೋರ್ಟ್ DK ಶಿವಕುಮಾರ್ ವಿರುದ್ಧದ ಕೇಸಿನಲ್ಲಿ ಇದನ್ನೇ ಹೇಳಿತ್ತು. ಹೇಳುವಾಗ ನೀವು ಟ್ಯಾಕ್ಸ್ ಕಟ್ಟಿದ್ದೀರಿ, ಅದರಿಂದಾಗಿ ಹಣ ವೈಟ್ ಆಯ್ತು ಅಂತ ನಾವು ಅದನ್ನು ನೀವು ಇದು ಮಾಡೋದು ಬೇಡ. ಆ ಹಣದ ಮೂಲ ಹೇಳಿ. 1 ಲಕ್ಷ ರೂಪಾಯಿ ಇದೆ, ನಾನು ಅದಕ್ಕೆ 13% 13,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೇನೆ. ಅದರಿಂದಾಗಿ ನಾನು 1 ಲಕ್ಷ ರೂಪಾಯಿ ಅದು ವೈಟ್ ಮನಿ ಅಂತ ನಾನು ಹೇಳ್ತೇನೆ. ಇಲ್ಲ, ಅದು ವೈಟ್ ಮನಿ ಅಲ್ಲ ಅಂತ ಹೇಳ್ತೇನೆ ಸುಪ್ರೀಂ ಕೋರ್ಟ್. ಆ 1 ಲಕ್ಷದ ಮೂಲ ಯಾವುದು ನಿಮ್ದು ಅದು ಹೇಳಿ. ಆ 1 ಲಕ್ಷ ನಿಮ್ಗೆ ಎಲ್ಲಿಂದ ಬಂತು ಅದು ಹೇಳಿ. ಅದಕ್ಕೆ ವಿವರಣೆ ಕೊಡಿ. ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಿದ ಕೂಡಲೇ ಅದು ಬ್ಲ್ಯಾಕ್ ಮನಿ ವೈಟ್ ಆಗುದಿಲ್ಲ. ಅದಕ್ಕೆ ಅದು ಎಲ್ಲಿಂದ ಬಂತು ಅಂತ ಆಗ್ಬೇಕಲ್ಲ. ಅದನ್ನು ನೀವು ಎಲ್ಲಿಂದ ಸಂಪಾದನೆ ಮಾಡಿದ್ರಿ ಅಂತ ಆಗ್ಬೇಕಲ್ಲ. ನಿಮ್ಗೆ ಸಂಬಳ ಬಂತ, ನಿಮ್ಗೆ ಭತ್ತೆ ಬಂತ, ನೀವು ಯಾವ್ದಾದ್ರು ಟ್ರ್ಯಾಕ್ಟರ್ ಮಾರಿದಿರಾ, ನೀವು ಯಾವ್ದಾದ್ರು ಕಲ್ಲು ಮಾರಿದ್ದೀರಾ, ಬಂಡೆ ಮಾರಿದ್ದೀರಾ, ಅದು ಬೇಕಲ್ಲ. ಎಲ್ಲಿಂದ ಬಂತು ಹಣ, ನೀವು ಟ್ಯಾಕ್ಸ್ ಕಟ್ಟಿದಂತ ಹಣ ಎಲ್ಲಿಂದ ಬಂತು ನಿಮಗೆ ಅಂತ ಹೇಳಿ ಅದನ್ನು ಕೇಳಿದ್ದು. ಅದರಿಂದಾಗಿ ರಾಜಕಾರಣಿಗಳ ಆಸ್ತಿಗಳ ಮೇಲೆ ಒಂದು ಹದ್ದಿನ ಕಣ್ಣು ಇಟ್ಟಿರ್ತದೆ ಸರ್ಕಾರ. ಸರಿಯಾದ ರೀತಿಯಲ್ಲಿ ಯಾವಾಗ ಬೇಕಾದ್ರೆ ಅವರು ED ಅವರು ರೈಡ್ ಮಾಡ್ತಾರೆ, CBI ಅವರು ರೈಡ್ ಮಾಡ್ತಾರೆ, ಜಾತಕ ಹೊರಗೆ ಹೇಳ್ತಾರೆ, ಮತ್ತೆ ಅವರು ಅದಕ್ಕೆ ದಾಖಲೆ ಕೊಡ್ತಾರೆ. ಕೆಲವೊಂದು ಸಾರಿ ರಿಲೀಸ್ ಆಗುತ್ತೆ, ಕೆಲವೊಂದು ಸಾರಿ ಸರ್ಕಾರಕ್ಕೆ ಮುಟ್ಟುಗೋಲಾಗುತ್ತೆ. ಯಾವಾಗ ನಿಮ್ಗೆ ರೈಡ್ ಆಯ್ತು ಅದು ಇಶ್ಯೂ, ಅದು ಸುದ್ದಿ, ಅದು ಪತ್ರಿಕೆಗಳೇ ಬರ್ತದೆ, ಟಿವಿಯಲ್ಲಿ ಬರ್ತದೆ, ಎಲ್ಲದರಲ್ಲೂ ಬರ್ತದೆ. ಅವನ ಮನೆಗೆ ರೈಡ್ ಆಯ್ತು, ಅವನ ಮೇಲೆ ಕೇಸ್ ಆಯ್ತು, ಎಲ್ಲವೂ ಬರ್ತದೆ. ಅದ ನಂತರ ಆ ಕೇಸು ಏನಾಯಿತು ಯಾವ ಪತ್ರಿಕೆಗಳಲ್ಲಿ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ತನಿಖೆ ನಡೆಸಿದಂತ ಸಂಸ್ಥೆಗಳು ಅದರ ಬಗ್ಗೆ ವಿವರ ಕೊಡುವುದಿಲ್ಲ, ಸಿಕ್ಕಿ ಬಿದ್ದಂತ ಕಳ್ಳರು ಆ ಬಗ್ಗೆ ವಿವರ ಕೊಡುವುದಿಲ್ಲ. ಆದ್ದರಿಂದಾಗಿ ಅದು ಅಲ್ಲಿಗೆ ಇರ್ತದೆ, ಕೇಸೇ ಇರ್ತದೆ. ಅದರಲ್ಲಿ ಏನು ಒಂದು 50,000 ಕೋಟಿ ರೂಪಾಯಿದು ಮೌಲ್ಯದ ಒಂದು ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಂಡರೆ ಅದರಲ್ಲಿ ಒಂದು 35,000 ಕೋಟಿ ರೂಪಾಯಿಗಳಿಗೆ ನಿಮಗೆ
ದಾಖಲೆಗಳು ಸಿಗ್ಬೋದು. 15,000 ಕೋಟಿ ರೂಪಾಯಿಗಳ ದಾಖಲೆ ಸಿಗ್ಬೋದು. ಅಷ್ಟನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಂಡು ಈ 35,000 ಕೋಟಿ ರೂಪಾಯಿಗಳ ಸ್ವತ್ತನ್ನು ರಿಲೀಸ್ ಮಾಡ್ತಾರೆ. ಆಗ ಏನಾಗ್ತದೆ, ಸರ್ಕಾರವೂ ಹೇಳಲಿಕ್ಕೆ ಬರೋದಿಲ್ಲ, ಅಲ್ಲೇ 50-50 ಇರ್ತದೆ ನೋಡಿ. ಇವನು ಸಹ ಹೇಳಲಿಕ್ಕೆ ಬರಲ್ಲ, ನಾನು ಕ್ಲೀನ್ ಚಿಟ್ ಆಯ್ತು ನಂಗೆ ಅಂತೇಳಿ. ಯಾಕಂದ್ರೆ 15,000 ಕೋಟಿ ಹೋಗಿದೆ, ಸಿಕ್ಕಿದ್ದು 35,000 ಕೋಟಿ ಮಾತ್ರ. ಅದರಿಂದ ಅವನು ಹೇಳಲಿಕ್ಕೆ ಆಗಲ್ಲ, ಸರ್ಕಾರವೂ ಹೇಳಲಿಕ್ಕೆ ಆಗಲ್ಲ. ಈಗ ನಿಮ್ಗೆ ಅಲ್ಲಿ ವೈಟ್ ಇರುವಾಗ ನೀವು ಸೀಸ್ ಮಾಡಿದ್ದು ಯಾಕಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅವರು ಸಹ ಹೇಳಲ್ಲ, ಇವರು ಸಹ ಹೇಳಲ್ಲ. ಆ ರೀತಿಯಾಗಿ ಜನರಿಗೆ ಅದರ ಬಗ್ಗೆ ಮಾಹಿತಿಗಳು ಸಿಗುವುದಿಲ್ಲ. ಮಾಹಿತಿಗಳು ಸಿಗಲಿಲ್ಲ ಅಂತ ಹೇಳಿದ ಕೂಡಲೇ ಅವನು ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರ ಅಂತ ಹೇಳಲಿಕ್ಕೆ ಬರಲ್ಲ. ಸರ್, ಏನು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಈ ಮಸೂದೆ ಮಧ್ಯಯುಗದ ಮಸೂದೆ ಅಂತ. ನೋಡಿ, ಮಧ್ಯಯುಗದ ಮಸೂದೆ ಅಲ್ಲ. ಆಕ್ಚುಲಿ ಈ ಮಸೂದೆ ಮಧ್ಯಯುಗದಲ್ಲೇ ಬರಬೇಕಿತ್ತು ಅಂತ ಹೇಳುವುದು ನಾವು. ಈ ದೇಶ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿಯೇ ಮೊದಲ ಪಾರ್ಲಿಮೆಂಟಲ್ಲಿ ಇಂಥದ್ದೊಂದು ಮಸೂದೆಯನ್ನು ತರ್ತಾ ಇದ್ರೆ ಈ ದೇಶದ ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಇರ್ತಾ ಇರಲಿಲ್ಲ. ಭ್ರಷ್ಟಾಚಾರಗಳು ಇರ್ತಾ ಇರಲಿಲ್ಲ. ಭ್ರಷ್ಟಾಚಾರಕ್ಕೆ ನಿಯಂತ್ರಣದಲ್ಲಿ ಇರ್ತಾ ಇತ್ತು. ಒಂದು ಮತಕ್ಕೆ 1,000 ರೂಪಾಯಿ ಖರ್ಚು ಮಾಡುವಂತ ಪ್ರಮೇಯ ಬರ್ತಾ ಇರಲಿಲ್ಲ. ಒಂದು ಮತಕ್ಕೆ 1,000 ರೂಪಾಯಿ ಖರ್ಚು ಮಾಡುವಂತ ವ್ಯವಸ್ಥೆಯಲ್ಲಿದ್ದೇವೆ ನಾವು. ಅಂತ ಪ್ರಮೇಯ ಬರ್ತಾ ಇದೆ. ಅದರಿಂದಾಗಿ ಅವರು ಮಧ್ಯಯುಗ ಅಂತ ಹೇಳಿದ್ದು ಅದು. ಯಾಕಂತ ಹೇಳಿದ್ರೆ ಆ ಕಾಲದಲ್ಲೇ ಬರ್ಬೇಕಿತ್ತು, ಅದನ್ನು ಈಗ ಕೇಂದ್ರ ಸರ್ಕಾರ ತರ್ತಾ ಇದೆ. 14ರಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಇವರಿಗೆ 10-11 ವರ್ಷ ಆಯ್ತು ಅದನ್ನು ಅಧ್ಯಯನ ಮಾಡ್ಲಿಕ್ಕೆ. ಇಂಥದ್ದೊಂದು ಮಸೂದೆ ಅಗತ್ಯ ಇದೆಯಾ ಇಲ್ಲೋ ಅಂತ ಹೇಳಿ ಅಧ್ಯಯನ ಮಾಡಿ ಈಗ ತಂದಿರೋದು ಇಂಥ ಮಸೂದೆ. ಮುಂದಿನ ಜನರೇಷನ್ಗೆ ಅಗತ್ಯ ಇದೆ, ಮುಂದಿನ ಜನರೇಷನ್ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರಗಳು ಆರಂಭದ ದಿನಗಳಲ್ಲಿ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಯಾವ ಮಟ್ಟದಲ್ಲಿತ್ತು, ಅದರ ನಂತರ ಅದು ಯಾವ ರೀತಿಯಲ್ಲಿ ಏರುಗತಿಯಲ್ಲಿ ಹೋಯಿತು. ದೇಶದ ಆರ್ಥಿಕ ಸ್ವಾತಂತ್ರ್ಯಗಳು, ಆರ್ಥಿಕ ದೃಢತೆಗಳು ಎಲ್ಲ ವಿಸ್ತಾರವಾಗತೊಡಗಿದಂತೆಯೇ ಬೇರೆ ಬೇರೆ ರೀತಿಯಲ್ಲಿ ಭ್ರಷ್ಟಾಚಾರಗಳು ಹೇಗೆ ವಿಕೋಪಕ್ಕೆ ಹೋಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಇಂತಹ ಕಾನೂನು ಬಂತು. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರದ ಮೂಲ ಇರುವುದೇ ರಾಜಕಾರಣದಲ್ಲಿರುವುದು. ರಾಜಕಾರಣಿಗಳಿಗೆ ಹಣ ಕೊಟ್ಟೇ ಯಾವುದಾದ್ರೂ ಒಂದು ಸಂಸ್ಥೆಯವರು ಸರ್ಕಾರಕ್ಕೆ ಮೋಸ ಮಾಡುವುದು. ಸರ್ಕಾರಕ್ಕೆ 1 ರೂಪಾಯಿ ಮೋಸ ಮಾಡಿದರೆ ಆ 1 ರೂಪಾಯಿಯಲ್ಲಿ 10 ಪೈಸೆ ಆದ್ರೆ ಅದು ರಾಜಕಾರಣಿಯ ಜೋಬಿಗೆ ಹೋಗುತ್ತೆ, 90 ಪೈಸೆ ಅವನ ಜೋಬಿಗೆ ಉಳಿತದೆ, ಅದ್ರ 10 ಪೈಸೆ ಆದ್ರೂ ಹೋಗುತ್ತೆ. ಅದರಿಂದಾಗಿ ಇಂಥ ಕಾನೂನು ಈಗ ರಾಹುಲ್ ಗಾಂಧಿ ಹೇಳಿದ್ದು ಸರಿಯೇ. ಮಧ್ಯಯುಗದಲ್ಲಿ ಆವತ್ತೇ ತರಬೇಕಿತ್ತು, ಇದನ್ನು ಆವತ್ತೇ ತರಬೇಕಿತ್ತು. 50 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಲಿಲ್ವ ಈ ದೇಶದಲ್ಲಿ? ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಆಡಳಿತ ಮಾಡಲಿಲ್ವಾ? ಯಾಕೆ ತರಲಿಲ್ಲ? ಯಾಕಂತ ಹೇಳಿದರೆ ಇಂಥದ್ದೊಂದು ಕಾನೂನನ್ನು ತಂದರೆ ನಮ್ಮ ಕಾಲಿಗೆ ತಾವೇ ಕಲ್ಲೆತ್ತುಕೊಂಡು ಹಾಕಿದಾಗ ಆಗ್ತದೆ ಅಂತೇಳಿ ಅವರಿಗೂ ಸಹ ಗೊತ್ತಿತ್ತು. ಅದಕ್ಕಾಗಿ ತರಲಿಲ್ಲ. ಅದಕ್ಕಾಗಿ ಈಗ BJP ತರ್ತಾ ಇದೆ ಅಂತ ಹೇಳಿದರೆ BJPಯವರಿಗೆ ಇದೊಂದು ಮುಳ್ಳೆ, ಏನೋ ಸಲೀಸಾದದ್ದೇನಲ್ಲ. BJPಯಲ್ಲಿ ಇರುವವರು ಯಾರು ಶ್ರೀರಾಮಚಂದ್ರರಲ್ಲ, ಅವರಲ್ಲಿ ಸಹ ಅಂತವರಿದ್ದಾರೆ. 75% ಮಂದಿ ಕಾಂಗ್ರೆಸ್ ನ ಬಳವಳಿಗಳಿದು. 75% ಮಂದಿ, ಕೇವಲ 25% ಮಂದಿ ಮಾತ್ರ BJPಯಲ್ಲಿ ಇರುವವರು. ಅದರಲ್ಲೂ ಎಲ್ಲವೂ ಸಹ ಕೈ ಬಾಯಿ ಕಚ್ಚೆ ಎಲ್ಲವನ್ನು ಶುದ್ಧವಾಗಿ ಇಟ್ಟುಕೊಂಡಿದ್ದಾರೆ ಅಂತ ಹೇಳೋದಿಲ್ಲ. ಅವರಲ್ಲಿಯೂ ಸಹ ಐಬುಗಳಿವೆ. ಅವರಿಗೂ ಸಹ ಇದೊಂದು ಎಚ್ಚರಿಕೆ ಗಂಟೆ. ಈ ಕಾನೂನಿನಲ್ಲಿ ಬಹುತೇಕ ಮಂದಿ ರಾಜಕಾರಣಿಗಳಲ್ಲಿ ಈಗ ಸಕ್ರಿಯ ರಾಜಕಾರಣದಲ್ಲಿರುವಂಥವರು, ಅಧಿಕಾರವನ್ನು ಅನುಭವಿಸುತ್ತಿರುವವರು, ಇದರಲ್ಲಿ ಬಹುತೇಕ ಮಂದಿ ತನ್ನ ಸ್ಥಾನದಿಂದ ಪದಚ್ಯುತಗೊಳ್ತಾರೆ ಸಹಜವಾಗಿ. ಅದು ಕಾಂಗ್ರೆಸ್ಸಿಗೂ ಇದೆ, ಬಿಜೆಪಿಗೂ ಇದೆ, ಇತರ ಎಲ್ಲ ಪಕ್ಷಗಳಿಗೂ ಇದೆ. ಅಂದ್ರೆ ಭ್ರಷ್ಟಾಚಾರವನ್ನೇ ಮೈಗೂಡಿಸಿಕೊಂಡಂತಹ ಕೆಲವು ಪಕ್ಷಗಳಿವೆ, ಸ್ಥಳೀಯವಾಗಿ ಕೆಲವು ಪಕ್ಷಗಳಿವೆ. ಅಂಥವರಿಗೆ ಮಾತ್ರ ಇದು ಬೇಗ ಎಫೆಕ್ಟ್ ಆಗ್ತದೆ. ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಲ್ಪ ಲೇಟಾಗಿ ಎಫೆಕ್ಟ್ ಆಗ್ತದೆ ಅಷ್ಟೇ. ಏನು ಮಮತಾ ಬ್ಯಾನರ್ಜಿ ಅವರು ಕೂಡ ಹೇಳ್ತಾರೆ ಇದು
ತುರ್ತು ಪರಿಸ್ಥಿತಿಗಿಂತಲೂ ಕ್ರೂರ ಈ ಮಸೂದೆ ಅಂತ? ನೋಡಿ, ಮಮತಾ ಬ್ಯಾನರ್ಜಿ ಅವರ ಸಮಸ್ಯೆ ಅದು. ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ನಡೆಸುವುದು ಅಷ್ಟೊಂದು ಸುಲಭ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಅವರು NRCಯನ್ನು ಜಾರಿಗೆ ತರಲಿಕ್ಕೆ ಒಪ್ತಾ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಅವರ ತೃಣಮೂಲ ಕಾಂಗ್ರೆಸ್ಸಿನ ಬಹುದೊಡ್ಡ ಅಡಿಪಾಯ ಇರುವುದು ವಲಸಿಗರ ಮತಗಳ ಮೇಲೆ. ಆದ್ದರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಅಲ್ಲಿನ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಯಾವುದಾದ್ರೂ ಬಲವಂತದ ಕ್ರಮಗಳನ್ನು ಕೇಂದ್ರ ಸರ್ಕಾರ ತಗೊಳ್ತದಂತಾದ್ರೆ ಅವರ ಆ ವೋಟ್ ಬ್ಯಾಂಕ್ ಏನಿದೆ ಅದು ಬೀದಿಗಿಳಿದು ಪ್ರತಿಭಟನೆ ಮಾಡ್ತದೆ. ಯಾಕಂದ್ರೆ ಹಿಂದೆ ಕಮ್ಯುನಿಸ್ಟ್ ಸರ್ಕಾರ ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಹಿಂಸಾರೂಪದ ಆಡಳಿತದ ವಿರುದ್ಧ ಹೋರಾಟ ಮಾಡಿ ಮಮತಾ ಬ್ಯಾನರ್ಜಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡವರು, ಅಸ್ತಿತ್ವವನ್ನು ಸ್ಥಾಪಿಸಿದವರು. ಅದರಿಂದ ಅವರಿಗಿಂತ ಜಾಸ್ತಿ ಹಿಂಸಾ ವಿನೋದಿ ಇವರು, ಕಮ್ಯುನಿಸ್ಟ್ಗಳಿಂದ ಜಾಸ್ತಿ ಹಿಂಸಾ ವಿನೋದಿ ಇವರು. ಈಗ ಅದನ್ನೇ ಬಿಜೆಪಿಯವರನ್ನು ಮಾಡ್ತಾ ಇದ್ದಾರೆ, ಅನಿವಾರ್ಯ. ಅವರು ಅಲ್ಲಿ ಹಿಂಸಾ ವಿನೋದಿಗಳೇ ಆಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂತಾದ್ರೆ ನೀವು ಜನರನ್ನು ಹೆದರಿಸಬೇಕು, ಜನರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು, ಇಲ್ಲ ನಿಮಗೆ ಅಲ್ಲಿ ಅಧಿಕಾರ ಪಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ದರಿಂದ ಇಂತಹ ಕಾನೂನುಗಳು ಬಂದರೆ ಅಲ್ಲಿ ಬಹುತೇಕ ರಾಜಕಾರಣಿಗಳ ಮೇಲೆ ಕ್ರಿಮಿನಲ್ ಕೇಸುಗಳು ದಾಖಲಾಗ್ತವೆ, ಸಹಜವಾಗಿ ಆಗುತ್ತದೆ. ಅಲ್ಲಿ ಗುಂಪು ಹಲ್ಲೆ, ಗಲಭೆ, ದೊಂಬಿ ಇಂಥದ್ದೆಲ್ಲ ಆಗ್ತದೆ. ಈ ಲೂಟಿ ಮಾಡುವಂಥದ್ದು. 1,000 ಮಂದಿಯ ಒಂದು ಮೆರವಣಿಗೆ ಹೋದ್ರೆ 10 ಅಂಗಡಿಯನ್ನು ಲೂಟಿ ಮಾಡಿದ್ರು ಅಂತ ಅರ್ಥ. ದೊಡ್ಡ ಪ್ರಕರಣಗಳು ಹಾಗೆ ಆಗ್ತದೆ. ಅದೆಲ್ಲ ಕೇಸು ಯಾರಿಗೆ ಬೀಳೋದು? ಯಾರು ಆ ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡ್ರು ಅವರ ಮೇಲೆ. ಅವರು ಅಲ್ಲಿ ಜೈಲಿಗೆ ಹೋದ್ರೆ 30 ದಿನ ಜೈಲಿಗೆ ಹೋದ್ರೆ ಅವನ ಶಾಸಕ ಸ್ಥಾನ ರದ್ದಾಯಿತು, ಆತನ ಪಂಚಾಯತ್ ಮೆಂಬರ್ಶಿಪ್ ರದ್ದಾಯಿತು. ಈ ರೀತಿಯಾಗಿ ಅದಕ್ಕೆ ಹೇಳುದು ಇದು ತುರ್ತು ಪರಿಸ್ಥಿತಿ ಇಂತಲೂ ಕಠಿಣ ಅಂತ ಹೇಳಿ. ತುರ್ತು ಪರಿಸ್ಥಿತಿಯಲ್ಲೂ ತುರ್ತು ಪರಿಸ್ಥಿತಿಯಲ್ಲಿ ಅಂತ ಇಲ್ಲದ್ದು ಯಾರಿಗೆ? ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬನಿಗೆ ಯಾವುದೇ ರೀತಿಯ ಬಾಯೇ ಇರಲಿಲ್ಲಲ್ಲ, ಒಬ್ಬ ಮಾತಾಡ್ಲಿಕ್ಕೆ ಇರಲಿಲ್ಲಲ್ಲ. ಮಾತನಾಡಿದ್ರೆ ಅವನಿಗೆ ಜೈಲಿತ್ತಲ್ಲ ತುರ್ತು ಪರಿಸ್ಥಿತಿಯಲ್ಲಿ. ಇಲ್ಲಿ ಮಾತಾಡ್ಬೋದು, ನೀವು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಗಳಾಗಬಾರ್ದು, ಭ್ರಷ್ಟಾಚಾರದಲ್ಲಿ ಭಾಗಿಗಳಾಗಬಾರ್ದು, ನೀವು ನ್ಯಾಯಾಲಯದಲ್ಲಿ ದೋಷಿ ಅಂತ ತೀರ್ಮಾನ ಆಗಬಾರ್ದು. ತುರ್ತು ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. ನೀವು ದೋಷ ಇತ್ತಾ ಇಲ್ವಾ ಅಂತ ನೀವು ಸರ್ಕಾರದ ವಿರುದ್ಧ ಇದ್ರಂತಾದ್ರೆ ಸಾಕು, ಅಂದ್ಕೊಂಡೋಯ್ತು ಅಲ್ಲಿಗೆ. ವಿಚಾರಣೆ ಇಲ್ಲದೆ ಕೂಡಿ ಹಾಕ್ತಾ ಇದ್ರು. ಇಲ್ಲಿ ವಿಚಾರಣೆ ಇದ್ದು ಕೂಡಿ ಹಾಕುವುದು, ಅಲ್ಲಿ ವಿಚಾರಣೆ ಇರಲಿಲ್ಲ. ಅದಕ್ಕೆ ತುರ್ತು ಪರಿಸ್ಥಿತಿಗೂ ಇದಕ್ಕೂ ವ್ಯತ್ಯಾಸಗಳಿವೆ. ಇಲ್ಲಿ ಏನಿದ್ರು ನಿಮ್ಮ ಮೇಲಿನ ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾಗುವವರೆಗೆ ನೀವು ಅಧಿಕಾರ ಅನುಭವಿಸುವಾಗಿಲ್ಲ. ಇದು ಇಲ್ಲಿ ತುರ್ತು ಪರಿಸ್ಥಿತಿ ಅಂತ ಇವರು ಹೇಳುವುದು ಯಾಕಂತ ಹೇಳಿದ್ರೆ, ಇಲ್ಲಿಯವರೆಗೆ ನಿಮಗೆ ನಿಮ್ಮ ಮೇಲಿನ ಆರೋಪ ನ್ಯಾಯಾಲಯದಲ್ಲಿ ಸಾಬೀತಾಗುವವರೆಗೆ, ಅಂದರೆ ಆರೋಪ ದಾಖಲಾಗಿ ಜಡ್ಜ್ಮೆಂಟ್ ಆಗುವವರೆಗೆ ಸುಮಾರು 7-8 ವರ್ಷ 10 ವರ್ಷಗಳ ಕಾಲ ನೀವು ಆರಾಮವಾಗಿ ಅಧಿಕಾರ ಅನುಭವಿಸ್ಕೊಂಡು ಹೋಗ್ತೀರಿ. ನೀವು ಅಧಿಕಾರ ಅನುಭವಿಸಿಕೊಂಡು ಹೋಗ್ತೀರಿ. ಅಷ್ಟು ವರ್ಷಗಳಾದ ಮೇಲೆ ನಿಮಗೆ 1-2 ವರ್ಷ ಶಿಕ್ಷೆ ಆಗುತ್ತೆ. ಆಗ ನೀವು ನೀವು ಯಾವುದಾದ್ರೂ ಒಂದು ಪದವಿಯಲ್ಲಿದ್ದೀರಿ, ಒಂದು MP MLA, ನೀವು ಆಗ ಆ ಹುದ್ದೆಯಿಂದ ಕೆಳಗಿಳಿತೀರಿ. ಆಟೋಮೆಟಿಕ್ಲಿ ನಿಮ್ಮ ಆ ಹುದ್ದೆ ರದ್ದಾಗತ್ತೆ. ಇದು ಆಗಲ್ಲ. ಈ ಕಾನೂನು ಮೊದಲಿಂದಲೇ ಶುರುವಾಗುತ್ತೆ. FIR ಆಗಿ ನೀವು ಜೈಲಿಗೆ ಹೋದ ದಿನದಿಂದ ಶುರುವಾಗುತ್ತೆ. ಜಾಮೀನು ಸಿಕ್ಕಿದ್ದು ನಿಮಗೆ ಕ್ಲೀನ್ ಚಿಟ್ ಅಲ್ಲ. ನೀವು ಆ ಕೇಸನ್ನು ಎಷ್ಟು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಬಡಿದಾಡಿ ಗೆಲ್ತೀರಾ, ಅಲ್ಲಿವರೆಗೆ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸುವಾಗಿಲ್ಲ. ಇದು ಅದಕ್ಕೆ ಹೇಳಿದ್ದು ಇದು ತುರ್ತು ಪರಿಸ್ಥಿತಿ ಅಂತ ಬೇಕನ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳಂತ ಹೇಳಿದ್ರೆ ಅವರು ಅಧಿಕಾರದಲ್ಲಿ ಇರಬೇಕು. ಅಧಿಕಾರ ಇಲ್ಲದಿದ್ದರೆ ಅವರು ನೀರಿನಿಂದ ತೆಗೆದ ಮೀನಿನಂತೆ ಚಡಪಡಿಸ್ತಾ ಇರ್ತಾರೆ. ಹಾಗಾಗಿದೆ. ಅದಕ್ಕೆ ಬೇಕಾಗಿ ಅವ್ರು ಹೇಳಿದ ತುರ್ತು ಪರಿಸ್ಥಿತಿ ಅಂತ ಹೇಳಿ.
ಹಾಗಾದ್ರೆ ಇದು ಕೇವಲ ಒಂದು ಪಕ್ಷಕ್ಕಲ್ಲ, ಎಲ್ಲ ಪಕ್ಷಗಳಿಗಲ್ವಾ, ಎಲ್ಲ ಜನಪ್ರತಿನಿಧಿಗಳಿಗಲ್ವಾ. ಈ ಕಾನೂನು ಅಪ್ಲೈ ಆಗುವುದು ಯಾರಿಗೆ? ಪ್ರಧಾನಿಗೂ ಅಪ್ಲೈ ಆಗುತ್ತೆ, ಪಂಚಾಯತ್ ಮೆಂಬರಿಗೂ ಅಪ್ಲೈ ಆಗುತ್ತದೆ. ಹಾಗಾಗುವಾಗ ನಿಮಗೆ ಅದು ಅನಿವಾರ್ಯವಲ್ಲ. ಒಬ್ಬ ಸೊಸೈಟಿಯ ಡೈರೆಕ್ಟರಿಗೂ ಅನ್ವಯ ಆಗುತ್ತೆ, ಅಪೆಕ್ಸ್ ಬ್ಯಾಂಕ್ ಪ್ರೆಸಿಡೆಂಟಿಗೂ ಅನ್ವಯ ಆಗುತ್ತೆ. ಸರ್, ಇವಾಗ ಅವರಿಗೆ ಆರೋಪ ಬಂದಾಗಲೇ ಅವರು ಏನು ಈ ಕಾನೂನು ಅವರಿಗೆ ಅನ್ವಯ ಆಗ್ತದ ಅಂತ ಆರೋಪ ಬಂದಾಗ? ಆರೋಪ ಬಂತು, ಆರೋಪ ಬಂದಾಗ ಅದರ ಮೇಲೆ ತನಿಖೆ ಆಗಬೇಕು. ಆರೋಪ ಬಂದಾಗ ತನಿಖೆ ಆಗಬೇಕು. ತನಿಖೆ ಆಗುವಾಗ ತನಿಖೆಯ ಸಂದರ್ಭದಲ್ಲಿ ಆತ ತನಿಖೆಗೆ ಹಸ್ತಕ್ಷೇಪ ಮಾಡ್ತಾನಂತ ಆಗುವಾಗ ಅವನು ಬಂಧಿಸುವಂತ ಅನಿವಾರ್ಯತೆ ಬಂದರೆ ತನಿಖಾ ಸಂಸ್ಥೆಗಳು ಬಂಧಿಸ್ತದೆ. ಬಂಧಿಸಿ ಆತನನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಲಯ ಆತನಿಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ, ಜುಡಿಷಿಯಲ್ ಕಸ್ಟಡಿ 30 ದಿವಸ ಇದ್ರೆ ಅವ ತನ್ನಷ್ಟಕ್ಕೆ ಅವರನ್ನು ಪದಚ್ಯುತಗೊಳಿಸಲಾಗುವುದು, ಅವರನ್ನು ಕ್ವಿಟ್ ಮಾಡಲಾಗುವುದು. ಅವ್ರು ರಾಜೀನಾಮೆ ಕೊಡ್ಬೇಕಂತೇನಿಲ್ಲ, ಕೊಡದಿದ್ರು ಅವನು ತೆಗೆದು ಬಿಸಾಡಲಾಗುತ್ತೆ. ಈಗ ನೋಡಿ, ಸರ್ಕಾರಿ ಅಧಿಕಾರಿಗಳಿಗಿದೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲಾಗಿ 48 ಗಂಟೆಗಳ ಕಾಲ ಆತ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರೆ ಆತ ಸಸ್ಪೆಂಡ್ ಆಗಬೇಕು. 48 ಗಂಟೆಗಳ ಕಾಲ ಜುಡಿಷಿಯಲ್ ಕಸ್ಟಡಿಯಿಂದ ಸಸ್ಪೆಂಡ್ ಆಗಬೇಕು. ಆಯ್ತಾ? ಆ ಸಸ್ಪೆನ್ಷನ್ ಮಾಡದೇ ಇರ್ಲಿಕ್ಕೆ ಅಂತಲೇ ಲಂಚ ಕೊಡುವವರು ಇದ್ದಾರೆ. ಲಂಚ ಪ್ರಕರಣಗಳಲ್ಲಿ ಲೋಕಾಯುಕ್ತ ದಾಳಿಗೆ ಸಿಲುಕಿದವರು ಜೈಲಿಗೆ ಹೋಗಿ ಅವರು, ಯಾಕಂದ್ರೆ ಟ್ರ್ಯಾಪ್ ಕೇಸಲ್ಲಿ ಅವರು ಜೈಲಿಗೆ ಹೋಗ್ತಾರೆ. ಅಕ್ರಮ ಆಸ್ತಿ ಸಂಪಾದನೆ ಕೇಸಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಕಳಿಸುವುದು 2 ವಿಧ ಇದೆ ಲೋಕಾಯುಕ್ತ ರೈಡಲ್ಲಿ ಸಹ. ನಿಮಗೆ 1 ಕೋಟಿ ರೂಪಾಯಿದು ಅಕ್ರಮ ಆಸ್ತಿ ಸಿಕ್ಕಿದ್ರು ಸಹ ಅವರಿಗೆ ನೋಟಿಸ್ ಕೊಟ್ಟು ಕಳಿಸ್ತಾರೆ. ಅದೇ ನೀವು 5,000 ರೂಪಾಯಿ ಸಹ ಲಂಚ ತಗೊಂಡು ಟ್ರ್ಯಾಪ್ ಆದ್ರೆ ನಿಮ್ಮನ್ನು ಕೊಂಡೋಗಿ ಸೀದಾ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರು ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋದ್ರೆ ಒಮ್ಮೆ ನಿಮಗೆ 15 ದಿವಸ, 20 ದಿವಸ, 30 ದಿವಸ ಹೀಗೆ ಜುಡಿಷಿಯಲ್ ಕಸ್ಟಡಿ ಇರ್ತದೆ. ನಿಮಗೆ 48 ಗಂಟೆಗಳ ಕಾಲ ನೀವು ಜುಡಿಷಿಯಲ್ ಕಸ್ಟಡಿ ಇದ್ರೆ ನಿಮ್ಮನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡ್ಬೇಕಂತ ಹೇಳಿ ಪ್ರಜಾಪ್ರತಿನಿಧಿ ಕಾಯ್ದೆ ಹೇಳ್ತದೆ. ಅಂತ ಸಂದರ್ಭದಲ್ಲಿ ಅವರು ಕೋರ್ಟಿಗೆ ಹೋಗಿ ಅದಕ್ಕೆ ಸ್ಟೇ ತಂದು ಏನಾದರೂ ಬಚಾವಾಗ್ತಾರೆ. ಈ ರೀತಿಯ ವ್ಯವಸ್ಥೆಗಳು ಇರುವಂಥದ್ದು. ಇಂತಹ ಕಾನೂನುಗಳು ಬಂದರೆ ನಿಮಗೆ ಅಧಿಕಾರಾರೂಢ, ನೀವು ಸರ್ಕಾರಿ ನೌಕರರಿಗೆ ಯಾವ ಕಾನೂನನ್ನು ಅಪ್ಲೈ ಮಾಡ್ತೀರೋ ಅದೇ ಕಾನೂನು ನಿಮಗೂ ಅಪ್ಲೈ ಆಗಬೇಕು ಅಂತ, ನಿಮಗೂ ಅಪ್ಲೈ ಆಗಬೇಕು. ಯಾಕಂದ್ರೆ ಈಗ ಅವರಿಗೆ ಸಂಬಳ ಸಿಕ್ಕಿದಾಗೆ ನಿಮಗೂ ಸಂಬಳ ಇದೆ, ಅವರಿಗೆ ಭತ್ತೆ ಸಿಕ್ಕಿದಾಗೆ ನಿಮಗೂ ಭತ್ತೆ ಇದೆ. ನಿಮಗೂ ಯಾಕೆ ಅಪ್ಲೈ ಆಗೋದಿಲ್ಲ? ಅದು ರಾಜಕಾರಣಿಗಳಿಗೆ ಯಾಕೆ ಅಪ್ಲೈ ಆಗೋದಿಲ್ಲ? ಮುಖ್ಯಮಂತ್ರಿಗಳಿಗೆ ಸಂಬಳ ಇಲ್ವಾ? ಭತ್ತೆ ಇಲ್ವಾ? ಎಲ್ಲವೂ ಇದೆ ಅಲ್ಲ, ಮತ್ತೆ ಯಾಕೆ ಅದು ಅಪ್ಲೈ ಆಗೋದಿಲ್ಲ? ಅಪ್ಲೈ ಆಗಲಿ, ಈ ಕಾನೂನಿನ ಮೂಲಕ ಅದಾದ್ರೆ ಅಪ್ಲೈ ಆಗಲಿ. ಅದರಿಂದಾಗಿ ನಮಗೆ ಪಾರದರ್ಶಕತೆ ಆಡಳಿತ ಬೇಕು ಅಂತ ನಾವು ಹೇಳೋದು. ಆಡಳಿತದ ಒಂದು ಪಾರದರ್ಶಕತೆ ಇರಬೇಕು, ಅದಿರಲಿ. ಇಂಥ ಕಾನೂನುಗಳು ಬರಲೇಬೇಕು. ಬಂದದ್ದೇ ಲೇಟ್ ಆಯಿತು ಅಂತ ಹೇಳುವುದು ನಾವು. ಸರ್, ಇವೆಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients.
With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ.